ಸರ್ ಅಲ್ಲಿ ಇದು ನಾಗ ಪ್ಯಾಂಟ್ಸ್ ಹತ್ರ ಇದ್ರಂತೆ ಅಲ್ಲಿ ಹೇಳಲಿಕ್ಕೆ ಹೇಳಿದ್ರೆ ಈಗ ಇಲ್ಲಿ ಒಂದು ಕೂತ್ಕೊಂಡಿದ್ದಾರೆ. ಇಲ್ಲ ಸರ್ ಯಾರು ಬಂದು ಒಂದು ಕೂತ್ಕೊಂಡು 4 ಮಂದಿ ಕೂರ್ತಾರೆ. ಅವ್ರು 4 ಮಂದಿ ಇವರು 4 ಮಂದಿ ಕೂತ್ಕೊಂಡು ಕೊಟ್ಟಿದ್ದಾರೆ ನೀವು ಯಾಕೆ ಕೊಡ್ತಾರಾ ನಿರ್ಣಯ ಮಾಡಿ ನಿರ್ಣಯ ಮಾಡಿದ್ದೆ ಒಂದು ಬಾಡಿ ಕೊಡ್ತಾರಾ ನಗರಸಭೆಗೆ ಎಲ್ಲ ಸಿಟಿ ಅಂದರೆ ನಿಮ್ದ ನಗರಸಭೆ ಕೊಡಿ ನಾವು ಕೊಡಬಾರ್ದಂತಲ್ಲ ದೊಡ್ಡ ಕಾಲ್ ಮಾಡಿ ಅವ್ರು ಯೂಸ್ ಮಾಡಲಿ. ಐ ಆಮ್ ನಾಟ್ ಅಗೇನೆಸ್ಟ್ ಅಬೌಟ್ ದಟ್ ಬಟ್ ಯು ಹ್ಯಾವ್ ಟು ಪೇ ದಮ್. ಜನ ಸಿಕ್ಕಿದೆ ಈಗ ನೀವು ಆಕ್ಷೇಪ ಮಾಡೋದು ಇದನ್ನು ಆಕ್ಷೇಪ ಮಾಡೋದು ಖಾಲಿದೆ ಅಂತ ಅವರಿಗೆ ನಿರ್ಣಯ ಮಾಡಿ ಮುಂದೆ ಕೊಟ್ಟು ಓಕೆ. ಈಗ ಅವರು ಬೇಡ ಅಂತ ಬೇರೆ ಕಡೆ ಹೋಗ್ತೀವಿ. ಗಾಳಿ ಬಂದು ಅದೇ ಆ ಕಡೆ ಇನ್ನೊಂದು ಆ ಕಡೆ ಇದೆಯಾ ಈಗ ಬಂದು ಓಪನ್ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಅಲ್ಲಿವರೆಗೆ ಇದೆಯಲ್ಲ. ಸರ್ ಅಲ್ಲಿ ಕೆಳಗೆ ಇದು ನಮ್ಮ ಜಾಗನ ನಮ್ಮ ಜಾಗ ಈಗ ಡೆಮಾಲಿಷ್ ಮಾಡಿದ್ರೆ ಓಪನ್ ಆಗ್ತದೆ. ಸರ್ ಮೊದಲು ಇಲ್ಲಿ ಟಾಯ್ಲೆಟ್ ಇತ್ತು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಒಂದು ಬಾತ್ರೂಮ್ ಇದೆ ಅಂತ ಅಲ್ಲೇ ಒಂದು ಉಂಟು ಅದು ಈಗ ಅವ್ರು ಮಾಡಿದ್ರು. ಒಂದು ಕೋಣೆಯನ್ನು ಅವ್ರು ಮಾಡಿದ್ರು ಮಾಡಿದ್ದಾರೆ. ಸೊ ಈಗ ಡೆಮಾಲಿಷ್ ಮಾಡಿದ್ರೆ ಆ ಕಡೆ ಬಸ್ ಸ್ಟ್ಯಾಂಡ್ ಈಚೆ ಬಸ್ ಸ್ಟ್ಯಾಂಡ್ ಫುಲ್ ಹಿಂದೆ ಈ ಕಡೆ ಜಾಗ ಇದೆಯಲ್ಲ ಅವರು ಇದು ಇದ್ರಷ್ಟೇ ಸರ್. ನೋಡಿ ಇದು ಅಲ್ಲಿವರೆಗೆ ಇದೆ ಅಲ್ವಾ? ಹಾಗೆ ಇದೆಯಾ ಎಂಡವರೆಗೆ ಗಾಂಧಿಘಟ್ಟ ತನಕ ಇದೆ. ಇದರ ಆಚೆ ಹೂವಿನ ಬಸ್ ಸ್ಟ್ಯಾಂಡ್ ಇದು ಹೂವಿನ ಮಾರ್ಕೆಟ್ ಅದರ ಆಚೆ ಗಾಂಧಿಘಟ್ಟ ಅದು ಅಲ್ಲಿವರೆಗೆ ನಮ್ಮ ಸ್ಥಳ ಮೊದಲು ಸಹ ಇತ್ತು ಸರ್. ಮೊದಲು ಇದು ಟಾಯ್ಲೆಟ್ ಅದನ್ನು ಹಾಗೆ ಕಣ್ಣಿಗೆ ತುಂಬುದ ಟಾಯ್ಲೆಟ್ ಇತ್ತು. ಇನ್ನು ಅವು ಎತ್ತರ ಹುಡುಗುದು ಏನಂತ ಅವು ಕಲ್ಲುಗಟ್ಟು ಚೆನ್ನಾಗಿ ಕಣ್ಣಿಗೆ ಬಸ್ ಸ್ಟ್ಯಾಂಡ್ ಬೇಲಣ್ಣಗ ಟಾಯ್ಲೆಟ್ ಲೆಕ್ಕೆ ಬರೋಯ್ತನ ಮೂಲ ಸಾಧಿ ಉಂಟು ಮುಚ್ಚಿತನ ಆ ಸಾಧ್ಯ ಅಲ್ಲ. ನಾನು ಡೆಮಾಲಿಷ್ ಡೆಮಾಲಿಷ್ ಫುಲ್ ಓಪನ್ ಓಪನ್ ಆಯ್ತು. ಫುಲ್ ಓಪನ್ ಅದನ್ನೆಲ್ಲ ಕೋಣೆಯನ್ನು ತೆಗೆದು ಸ್ಪೇಸ್ ಎಲ್ಲ ಹಾಕಿದ್ರೆ ಕಮರ್ಷಿಯಲ್ ಈ ಕಡೆ ಫುಲ್ ಓಪನ್ ಸರ್ ಕೆಳಗಡೆ ಪಾರ್ಕಿಂಗ್ 2 ಸಲ ಆಯ್ತಲ್ಲ ಸ್ವಚ್ಛತೆ ಬಾಟ್ಲೆ ಕೊಂಡು ಬಂದ್ರು ಒಂದು 200 ರೂಪಾಯಿ ಸಿಗ್ತದೆ ಸರ್. ಇನ್ನೊಂದು ಇಲ್ಲಿ 3 ಸಲ ಆಯ್ತು ಎಲ್ಲ ರೂಮ್ಗಳಿಗೆ ಬೀಗ ಆಗ್ತದೆ ಓಪನ್ ಆಗಿ ಅನೈತಿಕ ಚಟುವಟಿಕೆಲ್ಲ ಆಗ್ತದೆ ಇದ್ರೊಳಗೆ. ನಾನು ಇಲ್ಲಿಂದ ಅಪ್ರೋಚ್ ಹೇಳೋದು ಈ ಕಡೆ ಬಸ್ ಸ್ಟ್ಯಾಂಡಿಂದ ಬಂದ ಈಗ ಅಪ್ರೋಚ್ ಆ ಫಂಡನ್ನೆಲ್ಲ ತೆಗೆದು ಸ್ವಲ್ಪ ಗ್ಲಾಸ್ ಎಲ್ಲ ಹಾಕಿ ಓಪನ್ ಮಾಡಿ ಈ ಅಂಗಡಿಯಲ್ಲಿ ಇದೆಲ್ಲ ಬ್ರೀದಿಂಗ್ ಮಾಡಲಿಕ್ಕೆ ಸಾಧ್ಯ. ಜಾಸ್ತಿ ಜನ ಸಫಿಕೇಶನ್ ಆಗಿಬಿಡ್ತದೆ. ಬೆಳಕು ಇದನ್ನೆಲ್ಲ ದೊಡ್ಡ ಓಪನ್ ಮಾಡಿ ಬೆಳಕು ಸಾಕಾಗಲ್ಲ ಆ ಕಡೆ. ಅದನ್ನು ಗ್ಲಾಸ್ ಪೀಸ್ ಎಲ್ಲ ಹಾಕಿ ಸೈಡಿಗೆ ಆ ಕಡೆಗೆ ಒಂದು ಗ್ಲಾಸ್ ಅದಲ್ಲ ವಾಳೆಲ್ಲ ಪುಡಿ ಮಾಡಿ ತೆಗಿ ಇಲ್ಲಿಂದ ಒಂದು ಅಪ್ರೋಚ್ ಇಟ್ಟು ಇಲ್ಲಿ ಬೀಮ್ ಮತ್ತು ಗ್ಲಾಸ್ ಹಾಕಲಿಕ್ಕೆ ಸೊ ವಿಸಿಬಿಲಿಟಿ ಆಗ್ತದೆ. ಬಸ್ ಸ್ಟ್ಯಾಂಡ್ ಆರ್ಕಿಟೆಕ್ಚರ್ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಸಿ ಹೀಗೆ ಓಪನ್ ಮಾಡಿ ಅಂಗಡಿ ಮೇಲೆ ಏನಿದೆ ಕಾಣಬೇಕು. ಆ ಡೋಮು ನೋಡಿ ಅಂಗಡಿ ರೋಡಿಗೆ ಮತ್ತೆ ನೋಡಿ ಅಂಗಡಿಯನ್ನೆಲ್ಲ ದೊಡ್ಡದಾಗಿ ಮಾಡಿ ಆಫೀಸ್ ಅಂಗಡಿ ಸಣ್ಣ ಸಣ್ಣ ಅಂಗಡಿ ಕಂಪ್ನಿ ಒಂದೊಂದು ಇದನ್ನು ಕೊಟ್ಟಿದ್ದಾರೆ.
ಒಂದು 5ರಲ್ಲಿ ಹ್ಯಾಂಡ್ ಓವರ್ ಆಗ್ತದೆ ಸರ್. ಅಲ್ಲ ಇದರಲ್ಲಿ ಉಸಿರಾಡಲಿಕ್ಕೆ ಭೇಟಿ ಮಾಡಿ ಇದು ಆಪ್ಷನ್ಗೆ ಸೂಕ್ತ ಅಲ್ಲ, ಇದರಲ್ಲಿ ಬ್ರೀದಿಂಗ್ ಒಂದ್ಸಲ ಇದೆ, ಇದೊಂದು ಇದು ಮಾಡಿ ಕಳಿಸಿ, ಬಾಕಿದೊಂದು ಆಪ್ಷನ್ ಮಾಡಿ. ಇದನ್ನು ಪೆಂಡಿಂಗ್ ಇದೆ. ಈಗ ರಿನೋವೇಷನ್ ಮಾಡಬೇಕಂತ MLA ಅವರು ಸಲಹೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಥರ್ಡ್ ಪಾರ್ಟಿ ಕನ್ಸಲ್ಟೇಷನ್ ತಗೊಂಡು ರೆನೋವೇಷನ್ ಪ್ಲ್ಯಾನ್ ಮಾಡಿ ಅದನ್ನು ಅಪ್ರೂವಲ್ ಮಾಡಿ ಆಮೇಲೆ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ಮಾಡಿ. ಇದನ್ನು ಕೊಟ್ಟರೆ 2-3 ಜನ ತಗೊಳ್ತಾರೆ. ಪುನಃ ಇಟ್ ವಿಲ್ ಬಿ ಆನ್ ಡೆಡ್ ಪಾಯಿಂಟ್. ಇದನ್ನು ಬಿಟ್ಟು ಕರೆಯೋ ಮತ್ತೊಂದು ರೆಸೊಲ್ಯೂಷನ್ ಮಾಡಿ ಕಳಿಸಿ DC ಗೆ. ನಾನು ಹೇಳ್ತೇನೆ ಈ ಮಾಡಲಿ ಎದುರುಗಳೆಲ್ಲ ಗ್ಲಾಸ್ ಮಾಡಿ ಅದು ಇದೆಲ್ಲ ಹಾಕಿ ದೊಡ್ಡ ಕೊಡುವ. ಆಗ ಈ ಸ್ವಲ್ಪ ಆಫೀಸು ಇಲ್ಲಿ ಓಪನ್ ಮಾಡ್ತಾರೆ. ಟಾಯ್ಲೆಟ್ ಬಾತ್ರೂಮ್ ಇಲ್ಲೇ ಮಾಡಿದೆ ಅಂತ ಇಲ್ಲಿ ಹಾಗೆ ಈ ಸೈಡ್ 1 ರೋ ತೆಗೆದು ಒಂದೇ ರೋ ಮಾಡಿ ಗ್ಯಾಪ್ ಆ ಕಡೆ ದೊಡ್ಡದು ಮಾಡಿದರೆ ಇನ್ನೊಂದು ಮಾಡಿದರೆ ಅಲ್ಲೊಂದು ಮಾಡಿದೆ ಮತ್ತೆ ಡೆಮಾಲಿಷ್ ಒಂದು ಇದನ್ನು ಬಿಟ್ಟಿದ್ದಾರೆ ಅಲ್ಲಿ ಬ್ಯಾಂಕಿನವರು ಅಲ್ಲಿ ಬಂದಿದ್ದಾರೆ ನೋಡಿದ್ರು ಇಲ್ಲ ನಿಮ್ಮ ಇಲ್ಲಿ ಬರಬೇಕು. ಆ ಬೆಳಕಲ್ಲಿ ಬಂದರೆ ಇಲ್ಲಿವರೆಗೆ ಆಫೀಸ್ ಆಗ್ತದೆ. ಫಸ್ಟ್ ಕ್ಲಾಸ್ ವಾಶ್ರೂಮ್ ಒಂದು 2 ವಾಶ್ರೂಮ್ ಆ ಕಡೆಯೂ ಗ್ಲಾಸ್ ಹಾಕಬೇಕು. ಅದರ ಸೈಡ್ ಗ್ಲಾಸ್ ಬೆಳಕು ಬರಬೇಕು. ಹೃದಯ ಭಾಗದಲ್ಲಿರುವಂಥ ಈ ನಗರಸಭೆಯ ಕಟ್ಟಡ ಭಾರಿ ವರ್ಷದಿಂದ ಹಾಗೆಯೇ ಬಿದ್ದುಕೊಂಡಿದೆ. ಇದರಲ್ಲಿ ನಗರಸಭೆಗೆ ಯಾವುದೇ ಇವತ್ತಿನವರೆಗೆ ಯಾವುದೇ ಆದಾಯಗಳು ಬರ್ತಾ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಸುಮಾರು 10-15 ವರ್ಷದಿಂದ ಇದನ್ನು ಕಟ್ಟಿರುವವರಿಗೆ ಒಂದು ಬಹುಮಾನನೇ ಕೊಡಬೇಕು, ಆ ರೀತಿ ಕಟ್ಟಿದ್ದಾರೆ. ಇದರಲ್ಲಿ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ಪುನಃ ನಗರಸಭೆ ಇದನ್ನು ಆಕ್ಷನ್ ಮಾಡಬೇಕು, ಯಾರ್ಯಾರು ಆಸಕ್ತರಿದ್ದಾರೆ ಅವರಿಗೆ ಕೊಡಬೇಕು ಅನ್ನೋ ನಿರ್ಣಯವನ್ನು ತಗೊಂಡಿದೆ. ನಾವು ಬಂದು ಈಗ ಇಲ್ಲಿ ವೀಕ್ಷಣೆ ಕಮಿಷನರು ನಾವು ಮತ್ತು ಅಧಿಕಾರಿಗಳು ಬಂದು ಇದನ್ನು ವೀಕ್ಷಣೆ ಮಾಡಿದ್ದೀವಿ. ಇದನ್ನು ಯಾರಿಗೂ ಕೊಟ್ಟರು ಇದನ್ನು ಬಳಕೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನು ಬಳಕೆ ಮಾಡಬೇಕಿದ್ರೆ ಯೂಸ್ ಮಾಡಬೇಕಿದ್ರೆ ಇದನ್ನು ರೆನೋವೇಷನ್ ಮಾಡಬೇಕು, ಸರಿಯಾದ ವೆಂಟಿಲೇಷನ್ಸ್ ಬೇಕು, ಶೌಚಾಲಯಗಳು ಬೇಕು, ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಎಂಟ್ರಿ ಕೊಡಬೇಕು. ಅದಕ್ಕೆ ಈಗ ಕಮಿಷನರಿಗೆ ನಾವು ಇದನ್ನು ಆಕ್ಷನ್ ಮಾಡಬಾರ್ದು, ಇದನ್ನು ರೆನೋವೇಷನ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಯಾವುದಾದ್ರೂ ಆಫೀಸ್ಗಳಿದ್ದರೆ ಅದಕ್ಕೆ ಬಳಕೆ ಆಗುವ ರೀತಿ ಅದನ್ನು ಕೊಡಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅವರು DC ಅವರಿಗೆ ಅದನ್ನು ಪ್ರಸ್ತಾವನೆಯನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಂಜಿನಿಯರಿಂಗ್ ಸೆಕ್ಷನ್ ಅವರಿಗೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಹೇಳಿದ್ದೀವಿ. ಆ ಪ್ಲ್ಯಾನ್ ಮುಖಾಂತರ ಇದನ್ನು ರೆನೋವೇಷನ್ ಮಾಡಿ ಇಲ್ಲಿ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಆಫೀಸ್ಗಳು ಬರೋ ಇದನ್ನು ಸರಿ ಮಾಡಿಕೊಟ್ರೆ ಬ್ಯಾಂಕಿಗೆ ಕೂಡ ಇದು ಸೂಕ್ತವಾಗಿರುವಂಥದ್ದು. ಅಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬಸ್ ಸ್ಟ್ಯಾಂಡ್ ಕಡೆಯಿಂದ ಅಪ್ರೋಚ್ ಇದೆ, ಆಫೀಸ್ಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಆ ರೀತಿಯಲ್ಲಿ ನಗರಸಭೆಯ ಏನು ಆದಾಯವನ್ನು ಕೂಡ ಜಾಸ್ತಿ ಮಾಡುವಂಥ ಒಂದು ದೊಡ್ಡ ಇದು ಕಮರ್ಷಿಯಲ್ ಪ್ಲೇಸ್. ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ನೋಡಿ ಅದನ್ನು ಬಳಕೆ ಮಾಡುವ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಕ್ರಮವನ್ನು ತಗೊಳ್ತೀವಿ. ಈ ಕಬ್ಬಿಣವನ್ನು ಕಟ್ಟಿಕೊಂಡು ಹೋಗಲಿಲ್ಲ ಯಾಕೆ? ತಗೊಂಡೋಗಿ ಬಾಕಿ ಆಗಿರ್ಬೇಕು ಗೊತ್ತಿಲ್ಲವೇ? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.